ಕುಡ್ಲ ಕೊಡಿಯಲ್ ಬೈಲ್ ಚೈಲ್ಡ್ ಕೈತಲು ಉಪ್ಪುನ ಜಿಲ್ಲಾ ಶಿಕ್ಷಣ ಬೊಕ್ಕ ತರಬೇತಿ ಸಂಸ್ಥೆ ಕಚೇರಿಗೆ ಪೊಗ್ಗುದು ಮಲ್ಲ ಕತ್ತಿಡು ದಾಳಿ ಮಲ್ತಿನ ಪ್ರಕರಣಡು ತಿಂಜಾ ಪೆಟ್ಟಾದಿತ್ತಿನ ಸುಳ್ಯಮೆದ ಶ್ರೀಮತಿ ನಿರ್ಮಲರೆನ ಯೋಗಕ್ಷೇಮನ ವಿಚಾರಿಸಾವನ ನಿಟ್ಟಿಡು ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ನಳಿನ್ ಕುಮಾರ್ ಕಟೀಲ್ ಬುಧವಾರ ಆಸ್ಪತ್ರೆಗೆ ಭೇಟಿ ಕೊರಿಯರು. ಶ್ರೀಮತಿ ನಿರ್ಮಲಾ ಬೊಕ್ಕ ಅರಣ ಕಂಡನಿ ಲಕ್ಷ್ಮಣ್ ಘಟನೆದ ವಿವರನ್ನು ಸಂಸದರ ಪಟ್ಟೊಂಡಿರು. ನನ್ನ ಪಕ್ಕದಲ್ಲಿ ರೀನಾ ಅಂತ ಒಬ್ರು ಇದ್ದಾರೆ. ಅವರು ಬಂದು ನನ್ನ ಪ್ರಿಂಟರ್ ನನಗೆ ಅವರಿಗೆ ಒಂದೇ ಪ್ರಿಂಟ್ ತೆಗೆದು ಹೀಗೆ ಕೈಗೆ ಇಟ್ಕೊಂಡಿದ್ರು. ಅಷ್ಟು ಇವನು ಒಳಗೆ ಬಂದ ಅಷ್ಟೊತ್ತಿಗೆ ಏನಾಗಬೇಕು ಅಂತ ನಾನು ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿದ. ಹಾಗೆ ಏನಾಗು ಯಾರು ಬೇಕು ಅಂತ ನಮಗೆ ವೀಣಾ ಮೇಡಮ್ ಮಾತಾಡಿಸ್ಬೇಕಿತ್ತು, ಹಾಗೆ ಬಂದಿದ್ದು ಅಂತ ಹೇಳಿದ. ಹಾಗೆ ನಾನು ಅವನ ಕಡೆ ಗಮನನೇ ಕೊಡಿ, ನಾನು ಇದು ಟೈಪ್ ಮಾಡಿಕೊಂಡೇ ಇದ್ದೆ. ಅವ್ರು ಏನವ್ರು ನಿಂತವ್ರು ಕೇಳಿದ್ರು, ಏನು ಎಂತಕ್ಕೆ ಬಂದಿದ್ದು ಅಂತ ಇದೆಲ್ಲ ಕೇಳಿದ. ಅವರು ಅಷ್ಟೊದಕ್ಕೆ ಏನು ಹೇಳಿದ, ಇದು ಅವ್ರಿಗೊಂದು ಗಿಫ್ಟ್ ತಂದಿದ್ದೇನೆ, ಇದೊಂದು ಗಿಫ್ಟ್ ಕೊಡ್ಬೇಕಿತ್ತು, ಕೊಡಿ ಸರ್. ಅವರು ಬಂದಾಗ ಕೊಟ್ಬಿಡ್ತೆ. ಅವರು ಇಲ್ಲ ಮಕ್ಕಳು ವಿಸಿಟ್ ಹೋಗಿದ್ದಾರೆ, ಒಂದು ವಾರ ಇರುವುದಿಲ್ಲ, ಮಕ್ಕಳಂತೂ ವಿಸಿಟ್ ಹೋಗಿದ್ದಾರೆ, ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದಲ್ಲ, ವಿಸಿಟ್ ಹೋಗಿದ್ದಾರೆ ಅಂತ ಹೇಳಿದ್ರು. ಅಷ್ಟೊತ್ತಾಗ ಈ ಗುಣಾಧ್ಯಕ್ಷ ಗಿಫ್ಟ್ ಅದು ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ತಾರೆ. ಇವರು ಏನಪ್ಪ ಸ್ಪೆಷಲ್ ಗಿಫ್ಟ್ ನಮ್ಮ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ ಅಂತ ಹತ್ತಿರ ಬಂದರು. ಬರುವಷ್ಟರಲ್ಲಿ ಇವರು ಬ್ಯಾಗ್ ಓಪನ್ ಮಾಡಿ ತೆಗೆಯುವುದು ನನಗೆ ಅಂದ್ರೆ ನಾನು ಆದ್ರೂ ಆಚೆ ಗಮನನೇ ಕೊಡ್ಲಿಲ್ಲ. ಜಸ್ಟ್ ಈಗ ತಿರುಗಿದ್ದು ಬ್ಯಾಗ್ ಅಂದ್ರೆ ಹೇಗೆ ತೆಗ್ದಿಯಾನೆ ಗೊತ್ತಿಲ್ಲ ಸರ್. ಇದು ರಕ ಅವರಿಬ್ಬರ ಮೇಲೆ ಹೀಗೆ ನಿಂತ್ಕೊಂಡಿದ್ದಾರೆ, ಬೀಸಿದ್ದು ಕಾಣ್ತಾ ಉಂಟು ನನಗೆ. ಮತ್ತೆ ನಾನು ಬೀಸುದು ಕಾಣ್ತಾ ಉಂಟು. ಗುಣಕ ಚೇಂಬರ್ ಸರ್ ಚೇಂಬರ್ ಅಲ್ಲಿ ಒಳಗೆ ನುಗ್ಗಿದ್ರು. ಇವರು ರೀನಾ ಅವ್ರ ಕಾಲ ಇಲ್ಲಿಗೆ ಹೀಗೆ ಕಾಣ್ತಾ ಉಂಟು ನನಗೆ ಬೀಸುದು. ಅಲ್ಲೇ ಬಿದ್ಬಿಟ್ಟು ಅಂತ ಹೇಳಿ ನಾನು ಟೈಪ್ ಮಾಡ್ತಿದ್ದೆ. ಈ ಕೈಗೆ ಇಲ್ಲಿಗೆ ಗಟ್ಟಿಗೆ ಇಲ್ಲಿ ಹೊಡೆದ್ಬಿಟ್ಟು ಈ ಕೈನ ತೆಗೆದು ಇಲ್ಲಿಗೆ ಇಡಬೇಕಾದ್ರೆ ಹೀಗೆ ಅಷ್ಟೊತ್ತಿಗೆ ಆಯ್ತು, ನಾನು ಬದುಕುದಿಲ್ಲ ಅಂತ. ಅಷ್ಟೊತ್ತಿಗೆ ನಾನು ಈ ಟೇಬಲ್ ಅನ್ನು ದೂಡಿ ಅವನು ಹೀಗೆ ನಿಂತ್ಕೊಂಡು ದೂಡಿ ಮಾಲಿಂಗೇಶ್ವರ ಸ್ವಾಮಿ ಅಂತೇಳಿ ಬೊಬ್ಬೆ ಹಾಕೊಂಡು ಒಂದು ಎಷ್ಟು ಓಡಿದ ರಭಸ ಅಂತಂದ್ರೆ ಸರ್, ಜಸ್ಟ್ ಒಂದು ಸೆಕೆಂಡ್ ಇಷ್ಟು ಮಿಸ್ ಆಗಿ ನಾನು ಹಿಂದ್ಗಡೆಯಲ್ಲಿ ನೋಡಿ ನಾವು ಓಡುವಾಗ ಇಲ್ಲಿಗೆ ಬೀಸಿದ್ದು ಮತ್ತು ಅಷ್ಟೊತ್ತಿಗೆ ನಮ್ಮ ಮಂಜು ಆ ಕಡೆಯಿಂದ ಇಂತ ಬೊಬ್ಬೆ ನನ್ನದು ಅಷ್ಟೊಂದು ಕೇಳ್ತಾ ಉಂಟು. ಈ ಬ್ಲಡ್ ಅಲ್ಲಿ ಕೇಳ್ಕೊಂಡು ನಾನು ಹೊರಗೆ ಓಡ್ಕೊಂಡು ಬಂದಿದ್ದೆ. ಅಷ್ಟೊತ್ತಿಗೆ ಹತ್ತಿನ ಕೆಳಗಿತ್ತು. ಅಷ್ಟು ಮಾತ್ರ ನನಗೆ ಮತ್ತೆ ಹೊರಗೆ ಬಂದು ಮತ್ತೆ ನಮ್ಮ ಮೇಡಮ್ ಅವರೆಲ್ಲ ನೋಡಿ ತಪ್ಪಂದ್ರೆ ಅಂದ್ರೆ ಹೆವಿ ಬ್ಲೀಡಿಂಗ್ ಆಗ್ತಿತ್ತು ಸರ್. ಫುಲ್ ಮೈ ಇಡೀ ದರ ಅಂತ ಇಳೀತಾ ಇತ್ತು. ಅದು ಆಗ್ತಿರ್ಲಿಲ್ಲ ನನಗೆ. ಆದ್ರೂ ಪ್ರಜ್ಞೆ ಇತ್ತು ನನಗೆ. ಮತ್ತೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಮತ್ತು ಸುಬ್ಬಣ್ಣ ಸೀದಾ ನಾನು ಹೇಳಿದೆ, ಮೇಡಮ್ ಕಂಕರಾಗಿದ್ದ ಹೋದಷ್ಟು ಅಥವಾ ಬೇರೆ ಎಲ್ಲ ಹಾಸ್ಪಿಟಲ್ ತಲುಪಿಸಿ ನಾನು ಉಳಿಯೋದಿಲ್ಲ, ಇಲ್ಲಿ ನಾವು ವಿನಯ ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತ. ಮತ್ತೆ ರಿಕ್ಷಾದವ್ರನ್ನ ಒಬ್ಬನ ಇದು ಮಾಡಿಕೊಂಡು ರಿಕ್ಷಾದಲ್ಲಿ ಕರ್ಕೊಂಡು ಬಂದು ಮತ್ತೀಗ ಇಲ್ಲಿ ಅಡ್ಮಿಟ್ ಮಾಡಿ ಈ ಡಾಕ್ಟರ್ಸ್ ಫಾಸ್ಟ್ ತುಂಬಾ ಫಾಸ್ಟ್ ನಾನು ಮಾಡಿದ್ದೆ. ಸರ್ ಬಟ್ ಏನಾಗಿದೆ ಅಂದ್ರೆ ಅವನಿಗೆ ಪೊಲೀಸರ ಸ್ಟೇಟ್ಮೆಂಟ್ ಪ್ರಕಾರ ಇದಾಗಿದೆ. ಅದು ಟ್ರೀಟ್ಮೆಂಟ್ ಕಳೆದ 3 ವರ್ಷದಿಂದ ಗೊತ್ತಾಗುತ್ತೆ ಟ್ಯಾಬ್ಲೆಟ್ಸ್. ಆ ಥರ ನಾವು ಪೊಲೀಸರು ರಿಕ್ವೆಸ್ಟ್ ಮಾಡಿದ್ವಿ. ಬಟ್ ಆದರೂ ಒಂದ್ಸಲಿ ಪರ್ಸನಲ್ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಬಟ್ ಅವನು ಒನ್ ಆಫ್ ದ ಎಂಪ್ಲಾಯ್ ಆಫ್ ಕುಂದಾಪುರ ನ್ಯಾಯಾಲಯದಲ್ಲಿ ಎಂಪ್ಲಾಯ್ ಆಗ. ಅವತ್ತೇನು ಜಾಕ್ ಬಂದಿದ್ದಾನೆ ನನಗೆ ಗೊತ್ತಿಲ್ಲ. ಬೈಕಲ್ಲಿ ಬಂದು ಬೈಕ್ ಅಲ್ಲಿಸಿ ಹೆಲ್ಮೆಟ್ ಎಲ್ಲ ತಗೊಂಡಿದ್ದಾನೆ. 12 ಗಂಟೆ ನಾವೆಲ್ಲ ಫೀಲ್ಡ್ ಅಲ್ಲಿ ಇದ್ದೀವಿ. ಆಫೀಸರ್ಸ್ ಎಲ್ಲ ವಿಸಿಟ್ ಹೋಗಿದ್ದಾರೆ. ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವರು ನರ್ಸ್ ಒಂದು ಅರ್ಜೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಕ್ಷಮಿಸಿ ಅವ್ರಿಗೆ ಒಂದು ತಿಂಗಳಿಂದ ಒಂದ್ಸರಿ ಬಂದಿದ್ದು ನಮ್ಮನೆ ಭೇಟಿ ಮಾಡಿಲ್ಲ. ಮಾತಾಡಿ ಹೋಗಿದ್ದೀನಿ. ಒಳ್ಳೆ ಸ್ಟೂಡೆಂಟು. ಒಂದು ತಿಂಗಳಿಂದ ಬಂದು ನಾನು ಕೆಲಸ ಸಿಕ್ತು, ಮದುವೆ ಆಗಿದ್ದು. 3 ಕೆಲಸ ಸಿಕ್ಕಿದೆ, ಹೇಳ್ಬೋದು. ಅದಾದ ಮೇಲೆ 1 ವಾರ ಬಿಟ್ಟು ಒಂದ್ಸರಿ ಬಂದಂತೆ ಏನೋ ಕ್ಲಾರಿಫಿಕೇಶನ್ ಅದೇ ಲೆಕ್ಚರ್ ಹತ್ರ ಮಾತಾಡೋದು. ಮತ್ತೆ ಇನ್ನೂ ಸುದ್ದಿ ಇಲ್ಲ. ಅವತ್ತು ಬಂದು ಏಕಾಏಕಿ ಈ ಕೇಸ್ ಅವರೇ ಸಿಕ್ಕಿದ್ದಾರೆ, ಅವ್ರನ್ನ ಮುಗಿಸ್ತಿದ್ದೀನಿ. ಚಾರ್ಜ್ ಶೀಟ್ ಆಗ್ತದೆ, ತನಿಖೆ ಮಾಡ್ತಾರೆ. ಅವ್ರ ಹಸ್ಬೆಂಡ್ ಸರ್.
ಘಟನೆಗೆ ಸಂಬಂಧಪಟ್ಟದ ಮುಖ್ಯ ಆರೋಪಿ ಕುಂದಾಪುರ ಮೂಲದ ನವೀನ್ ಶೆಟ್ಟಿ ಪನ್ಪುನಾಯನು ಸೆರೆ ಪತ್ತದಿತ್ತದು ತನಿಖೆ ನಡೆತೊಂದುಂಡು. ಬಿಜೆಪಿ ಮುಖಂಡರು ರಾಜ್ಗೋಪಾಲ್ ರೈ ಬೊಕ್ಕ ಬಾಕಿ ಪ್ರಮುಖರು ಈ ಪೊರ್ತೋಟುಗೆತ್ತರು.